ವಿಧಾನ ಪರಿಷತ್ನಲ್ಲಿ ನಡೆದಿರುವಂತಹ ಗಲಾಟೆಯನ್ನ ತಾನು ವೈಯಕ್ತಿಕವಾಗಿ ಸಮರ್ಥಿಸುವುದಿಲ್ಲ. ಗಲಭೆಗೆ ಪ್ರಚೋದನೆ ನೀಡಿದ ಬಿಜೆಪಿಯ ಷಡ್ಯಂತ್ರ ಖಂಡನೀಯ ಅಂತ ವಿಧಾನ ಪರಿಷತ್ನ ಮಾಜಿ ಶಾಸಕ ಐವನ್ ಡಿಸೋಜಾ ಹೇಳಿದ್ದಾರೆ. ಹಳೆಯ ಅಂಗಡಿಯಲ್ಲಿ ಮುಲ್ಕಿ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಧ್ಯಮಗಳ ಜೊತೆಗೆ ಮಾತನಾಡಿದರು. ಸಭೆಯನ್ನ ಕರೆದಿದ್ದ ಸಭಾಪತಿಯನ್ನ ದಿಗ್ಬಂಧನ ವಿಧಿಸಲು ಪ್ರಯತ್ನ ನಡೆಸಿದ್ದು, ಉಪಸಭಾಪತಿಯನ್ನ ನಿಯಮ ಮೀರಿ ಕುಳ್ಳಿರಿಸಿದ್ದು ಪ್ರಜಾಪ್ರಭುತ್ವಕ್ಕೆ ಮಾಡಿದ ಅನ್ಯಾಯ. ಇದಕ್ಕೆ ಬಿಜೆಪಿ ನೇರ ಹೊಣೆಯಾಗಿದೆ. ಅಧಿಕಾರದ ಮತದಲ್ಲಿ ಮೂರ್ಖತನದ ಆಡಳಿತ ನಡೆಸ್ತಾ ಇರುವ ಬಿಜೆಪಿಗೆ ಸಂವಿಧಾನದ ಬಗ್ಗೆ ಗೌರವವೇ ಇಲ್ಲದೆ ಇರೋದ್ರಿಂದ ಈ ಘಟನೆ ನಡೆದಿದೆ ಅಂತ ಹೇಳಿದರು. ಬಿಜೆಪಿಗೆ ಸಂವಿಧಾನದ ಮೇಲೆ ನಂಬಿಕೆ ಇದ್ದಲ್ಲಿ, ಗಟ್ಟಿತನ ಇದ್ದಲ್ಲಿ ಅಂದು ಸಭೆಯನ್ನು ನಡೆಸಲು ಮುಕ್ತ ಅವಕಾಶ ನೀಡಬೇಕಾಗಿತ್ತು. ಅದು ಬಿಟ್ಟು ಹೊಯ್ಕೈ ನಡೆಸಲು ಪ್ರೇರಣೆ ನೀಡಿದ್ದು ಆ ಪಕ್ಷದ ಸಿದ್ಧಾಂತವನ್ನ ತೋರಿಸುತ್ತೆ ಅಂತ ಹೇಳಿದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಧನಂಜಯ ಮಟ್ಟು, ಕೆಪಿಸಿಸಿ ಕೋಆರ್ಡಿನೇಟರ್ ಎಚ್ ವಸಂತ ಬೆರ್ನಾಡ್ ಮತ್ತಿತರರು ಜೊತೆಗಿದ್ರು. ಗಲಾಟೆ ನಾನು ಅದನ್ನು ಸಮರ್ಥನೆ ಮಾಡೋದೆ, ಆದರೆ ಬಿಜೆಪಿ ಯಾವ ರೀತಿ ಷಡ್ಯಂತ್ರ ಮಾಡ್ತಾ ಇದೆ ಅಂತ ಹೇಳುತ್ತಾರೆ ಗೊತ್ತಾಗುತ್ತೆ. ಸಭಾಪತಿಯವರು ಸಭೆ ಕರೆಯಲಿಕ್ಕೆ ನೋಟಿಸ್ ಕೊಟ್ಟದ್ದು ಸರ್ಕಾರ, ಸಭೆ ಕರೆದದ್ದು ಸಭಾಪತಿ ಪ್ರತಾಪಚಂದ್ರ ಶೆಟ್ಟಿ. ಅವರು ಸದನಕ್ಕೆ ಬರುವುದಕ್ಕೇನೆ ಅಡ್ಡಿ ಮಾಡಿ, ಅವರು ಚೇರಿಗೆ ಬರುವಾಗ ಬಾಗಿಲನ್ನು ಮುಚ್ಚಿ ಅವರನ್ನು ಸದನಕ್ಕೆ ಬರದಾಗೆ ಮಾಡಿ, ನೀವು ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಎಷ್ಟು ಕಳೆದುಕೊಂಡಿದೆ, ನಿಮಗೆ ಪ್ರಜಾಪ್ರಭುತ್ವದ ಮೇಲೆ ಎಷ್ಟು ಗೌರವ ಇದೆ. ಸಭಾಪತಿ ಸ್ಥಾನ ಗೌರವಯುತವಾದ ಸ್ಥಾನ, ಅದು ತೆಗೆಯುವುದು ಬಿಸಾಡುವುದು ಅಲ್ಲ. ಸಭಾಪತಿ ಸ್ಥಾನ ಎಲ್ಲರನ್ನು ಒಟ್ಟುಗೂಡಿ ಸಭೆ ನಡೆಸೋದು. ಮನೆಯ ಗುರಿಕಾರ, ನೀವು ಗುರಿಕಾರರಿಗೆ ಮನೆಗೆ ಬರ್ಲಿಕ್ಕೆ ಬಿಡುವುದಿಲ್ಲ. ನಿಮಗೆ ಮನೆಯ ಇತರರ ಬಗ್ಗೆ ಎಷ್ಟು ಗೌರವ ಇದೆ. ಹಾಗಾಗಿ ಯು ಆರ್ ಡೂಯಿಂಗ್ ಎ ಫೂಲಿಶ್ ಆಕ್ಟ್.